ಸಮಾಜ ಸೇವೆ, ಸಾಹಿತ್ಯ, ಸಾಂಸ್ಕೃತಿಕ ಹಾಗೂ ಕ್ರೀಡೆ ಮುಂತಾದ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಸ್ನೇಹಜೀವಿ ಸೌಹಾರ್ದತೆ ಸದಾ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಜನರೊಂದಿಗೆ ಬೆರೆತು ಪ್ರತಿಯೊಬ್ಬರ ಕಷ್ಟದಲ್ಲಿ ಸ್ಪಂದಿಸುವ ಇವರನ್ನು ಗುರುತಿಸಿ ಭಾರತೀಯ ಜೆಸಿಸ್ನ ವಲಯ 15ರ ಎಸ್ಎಂಎ ಇದರ ಸ್ಥಾಪಕ ಕಾರ್ಯದರ್ಶಿಯಾಗಿ ಜೆಸಿ ಹುಸೇನ್ ಹೈಕಾಡಿ ಅವರನ್ನು ಆಯ್ಕೆ ಮಾಡಲಾಯಿತು. ಕೋಟೇಶ್ವರದ ಸುಮೇಧ ಓಪನ್ ಪಾರ್ಕ್ನಲ್ಲಿ ಜರುಗಿದ ಜೆಸಿ ಕುಂದಾಪುರ ಸಿಟಿ ಪದಪ್ರದಾನ ಸಮಾರಂಭದಲ್ಲಿ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಜನರಲ್ ಲೀಗಲ್ ಕೌನ್ಸಿಲ್ ಜೆಸಿ ಇಂಡಿಯಾದ ಸೌಜನ್ಯ ಹೆಗಡೆ, ರೋಟರಿ ಉಪ ರಾಜ್ಯಪಾಲರಾದ ಪ್ರಭಾಕರ್ ಕುಂಬಾಶಿ, ಪೂರ್ವ ವಲಯಾಧ್ಯಕ್ಷ ಕೆ ಕಾರ್ತಿಕೇಯ, ಮಧ್ಯಸ್ಥ ವಲಯ ಉಪಾಧ್ಯಕ್ಷ ದಿನೇಶ್ ಶೆಟ್ಟಿ ಮುಲ್ಕಿ, ಜೆಸಿ ಕುಂದಾಪುರ ಸಿಟಿಯ ಅಧ್ಯಕ್ಷ ಅಭಿಲಾಷ್, ನಿಕಟಪೂರ್ವ ಅಧ್ಯಕ್ಷ ವಿಜಯ್ ಭಂಡಾರಿ, ಪೂರ್ವಾಧ್ಯಕ್ಷರಾದ ನಾಗೇಶ್ ನಾವಡ, ರಾಘವೇಂದ್ರ ಚರಣ್ ನಾವಡ, ನಾಗೇಂದ್ರ ಪೈ, ಜಯಚಂದ್ರ ಶೆಟ್ಟಿ, ಮಂಜುನಾಥ್ ಕಾಮತ್, ಶ್ರೀಧರ್ ಸುವರ್ಣ, ವಲಯ ಉಪಾಧ್ಯಕ್ಷರಾದ ರವಿಚಂದ್ರ ಪಾಟೀಲ್, ನರಸಿಂಹ ಹೊಳ್ಳ, ಜೆಸಿ ರೇಟ್ ಅಧ್ಯಕ್ಷೆ ಸೋನಿ, ಕಾರ್ಯದರ್ಶಿ ಲೋನಾ, ಯುವ ಜೆಸಿ ಅಧ್ಯಕ್ಷ ಅಬ್ದುಲ್ ಸೋಹೇಲ್, ಸದಸ್ಯರಾದ ಸ್ಯಾಮ್ಯುಯಲ್ ಮತ್ತಿತರರು ಈ ವೇಳೆ ಉಪಸ್ಥಿತರಿದ್ದರು. ರವಿರಾಜ್, ವಿ4 ನ್ಯೂಸ್, ಕುಂದಾಪುರ.